ಈ ಥರದ ಗರಿಗರಿ ಆಗಿರುವಂಥ ಬಾಯಿ ನೀರೂರಿಸುವಂಥ ಮಸಾಲ ಗೋಧಿ ದೋಸೆಯನ್ನು ನೀವು ಖಂಡಿತವಾಗ್ಲೂ ತಿಂದಿರಲಿಕ್ಕೆ ಚಾನ್ಸೇ ಇಲ್ಲ. ಈ ಗೋಧಿ ದೋಸೆಗೆ ಚಟ್ನಿನೂ ಬೇಕಾಗಿಲ್ಲ, ಪಲ್ಯ ಕೂಡ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಮಸಾಲ ಗೋಧಿ ದೋಸೆ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಆಶೀರ್ವಾದವ್ರದ್ದು ಗೋಧಿ ಹಿಟ್ಟು, ತುಂಬಾ ನೈಸಾಗಿ ಸಾಫ್ಟಾಗಿ ಬರುತ್ತೆ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ರವೆ, 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ರವೆ, 1/4 ಕಪ್ಪಷ್ಟು ಮೊಸರು, ದಪ್ಪ ಮೊಸರನ್ನು ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಟಿಕೆ ಖಾರ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಚಿಟಿಕೆ ಸಕ್ಕರೆ ಕಲರ್ ಚೆನ್ನಾಗಿ ಬರುತ್ತೆ, ರುಚಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದನ್ನ ದೋಸೆ ಹದಕ್ಕೆ ನಾವು ಕಲಿಸ್ಕೋಬೇಕು. ನೀರು ಕಮ್ಮಿ ಆದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ, ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಹದಕ್ಕೆ ಕಲಿಸ್ಕೊಂಡು ಬನ್ನಿ. ಎಲ್ಲೂ ಗಂಟು ಇರಬಾರ್ದು. ನೋಡಿ, ಇದು ಪರ್ಫೆಕ್ಟ್ ಆಗಿರುವಂತಹ ಹದ. ನಮಗೆ ತವದಲ್ಲಿ ಹಾಕಿದರೆ ಬಿಡಿಸಲಿಕ್ಕೆ ಸರಿಯಾಗುತ್ತೆ ಇದು. ಈ ಗೋಧಿ ದೋಸೆ ಹಿಟ್ಟನ್ನು ಸೈಡಿಗೆ ಇಟ್ಬಿಡಿ, ಒಂದು 5-10 ನಿಮಿಷ ಇಟ್ಬಿಡೋಣ. ಅಷ್ಟೊತ್ತಿಗೆ 2 ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ, ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಪ್ಯಾನ್ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಒಂದು ಸ್ವಲ್ಪ ಫ್ರೈ ಆದ ನಂತರ ಇವಾಗ 1 ಈರುಳ್ಳಿನ, 1 ಅಥವಾ 1.5 ಈರುಳ್ಳಿ, ದೊಡ್ಡದಾಗಿದ್ದರೆ 1 ಸಾಕು, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿ ಲೀವ್ಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದನ್ನ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು, ತುಂಬ ಡೀಪಲ್ಲ, ಬಟ್ ಚೆನ್ನಾಗಿ ಮೀಡಿಯಮ್ ಕೂಡ ಅಲ್ಲ, ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗಬೇಕು, ನೋಡಿ ಬ್ರೌನ್ ಕಲರ್ಗೆ ಬರಬೇಕು. ಅದಾದ ನಂತರ 1/4ರಿಂದ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನೀವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಉರಿ ಮೀಡಿಯಮ್ಗೆ ಇಟ್ಕೊಳ್ಳಿ. ಇವಾಗ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮದು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಜಾಸ್ತಿ ಹಾಕೋಬೋದು. ಮಸಾಲ ಹಾಕಿ ನೀವು ಫ್ರೈ ಮಾಡುವಾಗ ಊರಿನ ಕಮ್ಮಿಯಾಗಿ ಇಟ್ಕೊಳ್ಳಿ. ಮಸಾಲ ಒಂಚೂರು ಫ್ರೈ ಆದ ನಂತರ ಇವಾಗ ಸ್ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆನ ಹಾಕ್ಕೊಳ್ಳಿ. ಆಲೂಗಡ್ಡೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಜೊತೆ. ಮೀಡಿಯಮ್ ಉರಿ ಅಥವಾ ಕಮ್ಮಿ ಉರಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಆಲೂಗಡ್ಡೆ ನೀಟಾಗಿ ಮಿಕ್ಸ್ ಆದ ನಂತರ ಇವಾಗ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಸಾಫ್ಟಾಗೆ ಬರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಕೊನೆಯದಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ದೋಸೆ ಮೇಲೆ ಹಾಕಿ ನಮಗೆ ಎಳಿಲಿಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬರಬೇಕು, ಹದಕ್ಕೆ ಬರಬೇಕು. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ತೆಳ್ಳಗೆ ಮಾಡಿಕೊಂಡ್ರೂ ನಡೆಯುತ್ತದೆ. ಇವಾಗ ಇದು ರೆಡಿಯಾಗಿದೆ ಈ ಮಸಾಲ. ಇವಾಗ ನಮ್ಮದು ಗೋಧಿ ಹಿಟ್ಟಿರುತ್ತಲ್ವ, ನೆನೆ ಇಟ್ಟಿರೋದು, ಅದು ನೆನೆದಿರುತ್ತೆ. ಫೈನಲ್ ಆಗಿ ದೋಸೆ ಮಾಡೋಕ್ಕಿಂತ ಮುಂಚೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಬಿಸಿ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಫ್ಲೇವರ್, ಗರಿ ಆಗಿರುವಂಥ ರುಚಿಯಾಗಿರುವಂತಹ ಗೋಧಿ ದೋಸೆ ರೆಡಿಯಾಗಿರುತ್ತೆ. ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹದ ಒಂದ್ಸರಿ ನೋಡ್ಕೊಳ್ಳಿ. ಕೆಲವೊಂದು ಸರಿ ರವೆ ಹಾಕಿದ ನಂತರ ಹಿಟ್ಟು ಸ್ವಲ್ಪ ದಪ್ಪ ಆಗುತ್ತೆ, ಆ ಥರ ಇದ್ರೊಂಚೂರು ನೀರು ಹಾಕ್ಕೊಳ್ಳಿ. ಈ ಹಿಟ್ಟು ಪರ್ಫೆಕ್ಟ್ ಆಗಿದೆ, ನಾನು ಮತ್ತೆ ನೀರು ಹಾಕ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಇವಾಗ ತವ ಮೇಲೆ ಒಂದು ಕಾವಲಿ ಇಟ್ಟು ಅದನ್ನ ಕಾಯಿಸ್ಬಿಟ್ಟು, ನಾನ್ ಸ್ಟಿಕ್ ಕಾವಲಿ ಯೂಸ್ ಮಾಡಿ, ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಕಾದ ನಂತರ ಒಂಚೂರು ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಿಟ್ಟನ್ನು ಹಾಕಿಬಿಟ್ಟು ಸೌಟಿಂದ ಈ ಥರ ನೀಟಾಗಿ ಬಿಡಿಸ್ಬೇಕು. ನೀವು ಆಯಿಲ್ ಹಾಕಿದರೆ ಈ ಥರ ಬಿಡ್ಸೋಕ್ಕೆ ಬರಲ್ಲ, ಆಯಿಲ್ ಹಾಕಬಾರ್ದು. ತವ ಕಾಯಿಸ್ಬಿಟ್ಟು ಒದ್ದೆ ಬಟ್ಟೆಯಿಂದ ಒರೆಸಿ ಈ ಹಿಟ್ಟನ್ನು ಹಾಕ್ಕೊಂಡು ಬಿಡಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಚೂರು ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ ಒಂಚೂರು ಬೆಂದಾದ ನಂತರ ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ. ಮತ್ತೊಂಚೂರು ಬೇಯಲಿಕ್ಕೆ ಬಿಡಬೇಕು, ಕ್ರಿಸ್ಪಿಯಾಗಿ ಬರಬೇಕು. ಒಂಚೂರು ದೋಸೆ ಕ್ರಿಸ್ಪಿ ಆದ ನಂತರ
ಈ ಮಸಾಲ ಇದೆಯಲ್ವ, ಈ ಮಸಾಲನ ನೀಟಾಗಿ ದೋಸೆ ಮೇಲೆ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡಿ ಬಿಡಿ. ನಿಮಗೆ ಮಸಾಲೆ ಗಟ್ಟಿ ಇದ್ದರೆ ಎಳೀಲಿಕ್ಕೆ ಬಂದಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ದೋಸೆ ಬೆಂದಿರುತ್ತೆ, ತೆಗೆದುಬಿಡಿ. ನೋಡಿ, ರುಚಿ ಆಗಿರುವಂಥ ಮಸಾಲ ಗೋಧಿ ದೋಸೆ ರೆಡಿಯಾಗಿದೆ. ಖಂಡಿತವಾಗ್ಲೂ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಈ ಥರದ್ದು ನೀವು ಟ್ರೈ ಮಾಡಿರಲ್ಲ ಇಲ್ಲಿ ತನಕ, ಒಂದ್ಸರಿ ಟ್ರೈ ಮಾಡಿದರೆ ನಿಮಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಆಲ್ರೆಡಿ ಇದರಲ್ಲಿ ಮಸಾಲೆ ಇರೋದ್ರಿಂದ ನಮಗೆ ಇದಕ್ಕೆ ಸಪ್ರೇಟಾಗಿ ಪಲ್ಯ ಆಗಲಿ, ಸಾಂಬಾರಾಗಲಿ, ಚಟ್ನಿ ಆಗಲಿ ಯಾವುದೂ ಬೇಕಾಗಿಲ್ಲ. ಇದನ್ನ ಹಾಗೇ ತಿನ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.